ಉಲ್ಲಾಲ್ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸೌಹಾರ್ದ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈಗ ನಮಗೆ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂಥ ನಮ್ಮೆಲ್ಲ ಆತ್ಮೀಯರು ದೊಡ್ಡಂಥ ಮೊಹಮ್ಮದ್ ರಫೀವುದ್ದೀನ್ ಕುದೂಲಿರವರೇ, ನನ್ನ ಆತ್ಮೀಯ ಸನ್ಮಿತ ಅಂತ ರಿಯಾಜ್ ಫರ್ಗಿಪೇಟ್ ಅವರೇ, ಮೂಡ ಅರ್ಬನ್ ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿ ಒಂದು ಅಧ್ಯಕ್ಷ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಆತ್ಮೀಯರು ಸನ್ಮಿತ ಅಂತ ನಮಾಜ್ ಅವರೇ, ಅದೇ ರೀತಿ ನಮ್ಮ ಸನ್ಮಿತರಂಥ ವಿದ್ಯಾರತ್ನ ಸ್ಕೂಲ್ನ ಮಾಲೀಕರಾಗಿರುವಂಥ ಅರ್ಜುನ್ ಅವರೇ, ನಮ್ಮ ಉಲೇಮರಾಗಿರುವಂಥ ಗೌರವಗಿಂತ ಮೊಹಮ್ಮದ್ ಹುವೇಸ್ ಅವರೇ, ವೇದಿಕೆ ನಮ್ಮ ಮುಸ್ತಫಾ ಮೇಲಂಗಡವರೇ, ಅದೇ ನಿಮ್ಮ ಕೆಎಂಗೆ ಮಂಜನಾಡಿಯವರೇ, ಸಿರಿಲ್ ಅವರೇ, ಭಾಷಾ ನಮ್ಮ ಬದ್ರು ಅವರೇ, ಇನ್ನಿತ ಎಲ್ಲ ನಮ್ಮ ಉಲೇಮ ತಾಜ್ ಅದಕ್ಕೂರು ಅಧ್ಯಕ್ಷ ಮುಸ್ತಫಾ ಎರಡು ಮುಸ್ತಫನವರು ಸಿದ್ದಿಕ್ ಎಲ್ಲ ಬಹುಶಃ ಇಲ್ಲಿ ಸೇರುವ ನಮ್ಮ ಸನ್ಮಿತರೇ. ಜಾಸ್ತಿ ಹೆಚ್ಚೇನು ಮಾತಾಡಿ ಹೋಗುವುದಿಲ್ಲ, ಈಗ ತಾನೇ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ನಾನು ಉಲ್ಲಾಲ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷನೆಲ್ಲ ಸದಸ್ಯರು ಈ ಒಂದು ಸೌಹಾರ್ದ ಇಫ್ತಾರ್ ಕೂಟ ಏರ್ಪಡಿಸಿ ಅಭಿನಂದನೆ ಸಲ್ಲಿಸ್ತೇನೆ. ಸೌಹಾರ್ದದಿಂದ ಪ್ರೀತಿ ವಿಶ್ವಾಸ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಇನ್ನೊಬ್ಬರಿಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವ ಮೂಲಕ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಒಂದು ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮ ಮುಖ್ಯ ಗುರಿ ಆಗಿದೆ ಎಂದು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತಿನ ಪವಿತ್ರವಾದ ತಿಂಗಳ ಪವಿತ್ರವಾದ ದಿವಸದಲ್ಲಿ ನಿಮ್ಮೆಲ್ಲರ ನಾನು ಇವತ್ತು ಕೇಳಿಕೊಂಡು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಪ್ರತಿಯೊಂದು ಧರ್ಮ ಮತ್ತು ನಮ್ಮ ಧರ್ಮ ಸಂದೇಶವು ಕೂಡ ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಧರ್ಮ ನಮ್ದು ಆಗಬಾರ್ದು. ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಅದು ನಮ್ಮ ಧರ್ಮ ಆಗಬೇಕು. ಅದೆಲ್ಲ ಧರ್ಮದ ಸಂದೇಶ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರನ್ನ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಬೇರೆ 2 ಇವತ್ತು ಕಾರ್ಯಕ್ರಮ ಮತ್ತೆ ಪನೀರ್ ಮತ್ತು ಜವಾಲ್ಬಾಗ್ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿ ಅನುಮತಿ ಕೊಡಬೇಕು. ನೀವೆಲ್ಲ ದುವಾ ಮಾಡಬೇಕು ಕೇಳಿಕೊಂಡು ನನ್ನ ಮಾತು ಮುಗಿಸಿನೇ. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅವರಾದ ಈ ವರ್ಷ 2026 ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ ಪುರಸ್ಕೃತರಾದಂತಹ KMK ಮಂಜಾಡಿ ಅವರಿಗೆ ಈ ರಾಜ್ಯದ ಸರ್ಕಾರದ ಸಭಾಪತಿಯಾದಂತಹ AT ಖಾದರ್ ಅವರ ದಿವ್ಯ ಹಸ್ತದಿಂದ ಅವರಿಗೆ ನಾವೀಗ ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೆ ಅವರಿಗೆ ಕ್ಲಾಪ್ ಕೊಡ್ತಾ ಅತ್ಯಮೂಲ್ಯವಾದಂತಹ ಸಮಯ. ಗೌರವಾನ್ವಿತ ರಫೀವುದ್ದೀನ್ ಕುದ್ರೋಳಿ, ರಿಯಾಜ್ ಫರಂಗಿಪೇಟೆ, ಧನ್ಯವಾದಗಳು. ನಮ್ಮ ಸರ್ಕಾರದ ಜನವೆತ್ತ ಸರ್ಕಾರದ ಸಭಾಪತಿಯಾದಂತಹ AT ಖಾದರ್